ಇರುವಂತಹ ಸ್ಥಳ ಕೌಶಿಕ ಮಹಾರಾಜನೆಂದು ಏನು ಹೊರಟು ಬಂದ ಕಾರ್ಯ ಕೌಶಿಕನೇ ಹೊರಯೋಗಿ ಕೌಶಲ್ಬಿ ಪಟ್ಟಣವೋ ಸತಿಯು ಅನಿರೋಧೇ ಬೆದರದೆ
ಬಲು ದಿನ ಬಾಯ್ತದಕ್ಕೀಗ ಖಗಮೃಗಗಿಳನು ಭರಿತೆಯಾದಯಾಸವನು ತೀರಿಸಿ ಬಳಿಕ ಕೌಶಿಕ ಮೃಗಗಳ ತರಿದು ಅದ್ದಲಾಶಮದೊಳಗಿ ಮುನಿಪತಿ ವಸಿಷ್ಠನು ಮುನಿಪತಿ ವಸಿಷ್ಠ ಮುನಿಪತಿ
ಕ್ಷಣದೊಳಗೆ ರಕ್ತಪಾತ ದುರಂತವಿಲ್ಲಿ ಮಹತ್ತರದೊಳಿಗುದೆಂದು ತನ್ನಯ ಚಿತ್ತದಲ್ಲಿ ತಳಮಳಿಸಿ ಯೋಚನೆ ಹತ್ತಿರಲು ಯೋಗದೊಳಗವನಿರೆ ಚಿತ್ತದಲ್ಲಿ ತಳಮಳಿಸಿ ಯೋಚನೆ ಹತ್ತಿರಲು ಯೋಗದೊಳಗವನಿರೆ ಆಶ್ರಮದೊಳಗೆ ವಸಿಷ್ಠ ಕಣಡು ಅನಿರುದೇ ಅಲುಗಿಸಿಯೇ ತಾನು ಸುರಿದಳು ನಿಂದು ಕಾಂತಯ ಏನಿದು ಏನಿದೆ ತರ ಧ್ಯಾನದಿ ಏನಿದು ಏತರ ಧ್ಯಾನದಿರುವುದಿಗೆ ನೀನರು ಅನುಮಾನ ಏತಕಿಯೇ ನಾನರಿಯೇ ಪದದಾಣೆ ಪೇಳಿಣೆ ಮೌನಿ ಅರುಹಿದ ಪ್ರಾಣನಾಥಿಗೆಯೇ ನಾನರಿಯ ಪದದಾಣೆ ಪೇಳಿಣೆ ಮೌನಿ ಅರುಹಿದ ಪ್ರಾಣನಾಥಿಗೆ ಏನಿದು 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 ಧ್ಯಾನದಿಂದಿಗೆ ಸಾತಿಶಿರೋಮಣಿಯೇ ಮುದಿನ ದಾರುಣ ಸ್ಥಿತಿಯ ಮಥಿಸಿ ಮುದಿನ ದಾರುಣ ಸ್ಥಿತಿಯ ಮಥಿಸಿ ಯೋಚಿಪೆ ಯೋಚಿಪೆ ಗಾಧಿ ಜಾತ ನಿಲ್ದರಿಕ್ಷಣದಿ ಹತವಗೋದು ನಮ್ಮಾಶ್ರಮದ ಪರಿಸರ ಗಾಧಿ ಜಾತ ನಿಲ್ದರಿಕ್ಷಣದಿ ಹತವಗುವುದು ನಮ್ಮಿ ಆಶ್ರಮದ ಪರಿಸರವು ಬೇಟೆಗೈದೀರ್ಪ ಬೇಟೆಗೈದೀರ್ಪ ಈ ವಿಪಿನಕ್ಕೆ ಸತಿಶಿರೋಮಣಿಯೇ ಅತುಳ ಬಲ ಸಹಿತ ನಮ್ಮೆಡೆಗೆ ಬಹ ನಾನೆಂದ ಕಥೆಯ ನೀ ನೋಡೆನಳು ತಿಳುಗುತ್ತ ವ್ಯತಿಸಬೇಡ 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 ಸಾತಿಶಿರೋಮಣಿ
ವ್ಯಧಿಸಬೇಡಿದ್ದ ಬೆಳಕಳುಗಲ ಕೌಶಿಕ ಬಲದೊಡನೆ ನಡೆತಂದನು ಕಾಣುತ್ತೆಲ್ಲರನು ಸನ್ಮಾನಿಸಿ ಮುನಿ ಪೇಳ್ದ ಕ್ಷೋಣೀಶ ಪ್ರಜಿ ಪರಿವಾರ ಅರಾಡಿ ಮಕ್ಕಳಿಗಿಲ್ಲ ಆನಂದವೇ ನೀನು ಸೇನೆ ಸಹಿತ ಬಂದೋದ್ಯಾಕೆ ವಂದಿಸಿ ಬಂದಿರುವುದ ಬಂದೇವು ಬೇಟೆಗೆ ನನಗೆ ಮಂದಿರ ಕೈದುವ ಮುಂದೋಗಿ ತವ ಪಾದ ದ್ವಂದ್ವದ ಜನ ಕಾಂಕ್ಷೆಯಿಂದ ನಾಟ್ಯ ಪ್ರದರ್ಶನ ಭೇದವಿಲ್ಲದಿರಿ ನಿಮ್ಮಾದರಾಗಿ ತಾವಾಯ್ತು ಭೇದವೆನ್ನದಿರಿ ನಿಮ್ಮಾದರಾಗಿ ತಾವಾಯ್ತು ಸೇರ್ತವೆ ಜನರಿಗಿಲ್ಲ ಮೋದದಿಂದೂಟ ನೀಡಿದ್ದ ರೀತಿಯದೆಂತೋ ಮೋದದಿಂದೂಟ ನೀಡಿದ್ದ ರೀತಿಯದೆಂತೋ ಹೇ ದಯಾನಿಧಿಯೇ ಬೀಳೋ ಭೇದವೆನ್ನದಿರಿ ನಿಮ್ಮಾದರಾಗಿದ್ದವಾಯ್ತು ಸೇರ್ದವಿ ಜನರಿಗಿಲ್ಲ ಪರಮೇಶ್ವರನಾಗಿದ್ದ ಸುರಭಿಯುದಲ್ಲಿ ಅರಸ ಪರಮೇಶ್ವರನಾಗಿದ್ದ ಸುರಭಿಯುದಲ್ಲಿ ಮನದಿರ ಲಭಿಸುವ ನೆರವಿರುವುದಾಗದಿ ಸರ್ವ ಕಾರ್ಯಗಳು ನಿರತ ನಡೆಯುವುದನು ಅರಸ ಉತ್ತಮದ ವಸ್ತುಗಳು ಪ್ರತಿಪಾಲರಿಗಿಲ್ದು ನಿತ್ಯ ಶ್ರುತಿ ಸಾರುತ್ತಿರೇ ನಿತ್ಯ ಶ್ರುತಿ ಸಾರುತ್ತಿರೇ ಧೇನುವು ಎನಗಿತ್ತು ಮತ್ತೆ ನಿಮ್ಮಯ ಕರ್ಮ ಕೆಡರಾಗದಂತೆ ಎಡರಾಗದಂತೆ ಶತತುರುಗಳು ಕಳುಹಿಸುವೆನು ಸಪ್ತಶತ ಬಡಿಯರ ನೀವೇ ಕೆಲಸಕ್ಕೆ
ಸಪ್ತಶತ ಬಡಿಯರ ನೀವಿ ಕೆಲಸಕ್ಕೆ ಧನವು ನಿತ್ತಬೇನು ಧಾನ್ಯ ರಥ ಗಜ ತುರಗೆ ಸಹಿತಿ ಚಿತ್ತ ಶಂಕೆಗಳನ್ನ ಪೂರೈಪೆ ನಂದಿನಿಯ ಕರುಣದಿ ಪಾಲಿಸಿಂದ ಕರುಣದ್ಯೋ ಪಾಲಿಸಿಂದ ಸಪ್ತಶತ ಬಡಿಯರ ನೀವೆ ಕೆಲಸಕ್ಕೆ ಧನವ ನಿತ್ತಬೆನು ಧಾನ್ಯರದ ಗಜದುರಗ ಸಹಿತೀವಿ ಚಿತ್ತ ಶಂಕೆಗಳನ್ನ ಪೂರೈಪೆ ನಂದಿನಿಯ ಕರುಣದ್ಯೋ ಪಾಲಿಸಿಂದ ವಿಪ್ರರ್ಥವ ಕರ್ಮ ಕೊದಗಿರುವ ವಿಪ್ರರ್ಥವ ಕರ್ಮ ಕೊದಗಿರುವ ಸದ್ವಸ್ತುಗಳ ತಿಳಿದಿರುವ ಭೂಪನು ಕಾಮಿಸಲು ಕೆಡುವ ಅಪ್ರಯೋಜಕನಾಗಿ ನಮಗೆ ಈ ಪ್ರಕಾರದ ಕಾಡದೆ ಗಳಿಸಿ ಭಾಗ್ಯ ಮಾಡಿ ಕೀರ್ತಿಯ ಸುಪ್ರಕಾಶಿಸು ಗಣಗದೀತೆರ ವಿಪ್ರರ್ಥವ ಕರ್ಮ ಕೊದಗಿರುವ ಸದ್ವಸ್ತುಗಳ ತಿಳಿದಿರುವ ಭೂಪನು ಕಾಮಿಸಲು ಕೆಡುವ ಕೆಡುವ ಭೂಪ ನೀನೇನು ತೀರ್ಮಾನ ಮಾಡಿದ್ದು ನನಗೆ ನೀನು ನೋಡನೆ ಬಡ ಮುನಿಯ ಮಕ್ಕಳಿಗೊಡನೆ ಬೇಳಿದ ಪಶುವನ್ನು ಇರಿ ದಯಗೀಗ ನೋಡಿದ ತಮೆಯರು ರೋಷಾವೇಶದಿ ನೋಡಿ ಮೌನಿವರೇನ್ಯನೇ ಒಯ್ಯುವರನಗಿಯೇ ಮಾಡುವ ನ್ಯಾಯ ಸುಮ್ಮನೆ ಬೇಡುವೆ ನಿನಗೆ ನಾನು ಯಾಕೆನಗಿಂತ ಕೇಡು ಸಂಭವಿಸಿ ತಿನ್ನೋ ನೋಡಿ ಮೌನಿವರೇಣ್ಯನೇ ನೋಡಿ ನಾನೇನು ಮಾಡಲ್ಲ
ಮರುಗು ಬಳಿಗಿಲ್ದ ವಾಣಿವರನು ನಿನ್ನನು ಕೊಟ್ಟ ಸಮಯದಿ ವಾಣಿವರನು ನಿನ್ನನು ಕೊಟ್ಟ ಸಮಯದಿ ಅರುಹಿರುವ ನಿನ್ನ ನಿಶ್ಚಯದಿ ನಡೆಯುವುದೇನುತ್ತ ನಿನ್ನ ನಿಶ್ಚಯದಿ ನಡೆಯುವುದೇನುತ್ತಾದ ಅರುಹಿರುವ ಸರ್ವಶಕ್ತಳು ನೀನೇ ಸರ್ವಶಕ್ತಳು ನೀನೇ ತೋರಿದ ತೆರದಿ ವಿರಚಿಸೆ ಬೇಡವೆನುವೆನೇ ಮರುಕನಿನಗ್ಯಾಕೆ ಮರುಕನಿನಗ್ಯಾಕೆ ಎನ್ನಲು ಕತಿಗೊಂಡಾಗ ನದಿನೆಯೋ ಮರುಕನಿನಗ್ಯಾಕೆ ವಾಣಿವರ ನೆಲದ ತೆರದಿ ನಡೆಯುವುದೇನು ಕ್ಷಮೆಯನ್ನು ಕೇಳಬಾರದು. ಹಿಂದಕ್ಕೆ ಎಳುವುದಲ್ಲಿ ಭ್ರಷ್ಟ ಭ್ರಷ್ಟ ಹಿಡಿದ ಗಾಯದಿರುವ ಮಗಳ ಚದಗಳು ಸುಳಿದರಿವರ ಸುತ್ತು ಮೇಜರ ಬಳಗವಾಗಲು ಯೋಧಗೆ ಮನದಲ್ಲಿ ರೋಗವಿದೇನು
ಬೀಳುತ್ತ ಹೊರಡ ಬಾಬು ಬದಲಾಗ ಮುದ್ದರಲ್ಲಿ ತೆಗೆದು ಏನು ಮನೆಗೊಯ್ಯದಿರಾಗು ಹರಿದುವಾದ ನಿಮಿಷದಲ್ಲಿ ಪ್ರಾಣ ಉಳಿಯದು ಬೆಳಗಿದರೆ ಬಂದಿರಾದರೆ ನಿಮ್ಮದನ್ನು ಹೊರದು ಗಾಧೀನದನನಾದ ಭಂಗಗಳಿಗೂ ಮೌನೀಂದ್ರದ ಚಿತ್ತದೊಳು ಕೇಳಿದು ಮೋದದಿ ಬೇಡ್ದ ವಾಮದೇವನ ಸರಿ ಎಂದು ಆ ಶ್ರೇಷ್ಠಗಿಂತೆಂದರು ಸುಗುಣ ಚರಿತ ವಾಮದೇವ ಹೋಗಿ ಜಗದೀಪಾಲಕನ ಹಂಬ
ಬಗೆಯ ನೀನೆ ಸಗಿನಿ ಮಗುಳರ ಗುಟಂಗ ಸುಗುಣ ಚರಿತ ವಾಮದೇವ ಎನ್ನಿಂದಾಗದ ಕಾರ್ಯವಯ್ಯ ಗುರುವರೇಣ್ಯನೇ ಮುನಿಯದಿರಯ್ಯ ದುರ್ನೀತಿ ಬೋಧರ ನಿರ್ನಾಮ ಬೆಸಗದೆಯೇ ಉಂಡಂದಿಗೆ ಮನವನ್ನೇಕೆ ಮಾಡುವೆ ಎನ್ನಿಂದಾಗದ ಕಾರ್ಯವಯ್ಯ ಗುರುವರ ಬುದ್ಧಿಯು ಬಲಿಯದ ಬರಲಿ ತಪೋಸಿದ್ದೆಯು ವ್ಯಯಗಿಯಲಲ್ಲಿಯೇ ಶುದ್ಧಾತ್ಮದೆಯು ಗಳಿಸಿದ್ದುದು ಲಯವಗೂ ತುತ್ತಟತನವ ನಿಧಿ ತುಡ್ರಿ ಪಾಲಗೆ ಸುಗುಣ ಚರಿತ ವಾಮದೇವ ಆದಯ ನಿಧಿಯು ತರುವಿಗಳು ಗೆಲ್ಲುವುದನೋ ಮೇದಿನಿ ಪದಿಯೋ ಯೋಜಿಸಿದ ಮುನಿಜೋ ವಿರೋಧಿಸುತ್ತ ಕ್ಷತ್ರಿಜನೋ ಸಫಲ ಸಂಪದಯುಕ್ತನಾಗಿ ಕ್ಷತ್ರಿಜನೋ ಸಕಲ ಸಂಪದಯುಕ್ತನಾಗಿ ತುರುವನೋದ ಸ್ವಾಧೀನಕರಿಸಲ್ ಅಸದಳವಾಯ್ತೇ ತುರುವನೋದ ಸ್ವಾಧೀನಕರಿಸಲ್ ಅಸದಳವಾಯ್ತೇ ಎನ್ನುವದ ಪವಾದ ಸಂಭವಿಸಿ ಪುತ್ರರಳಿವಿಂದ ಖೇದದು ಪುರವ ಇನ್ನೇನು ತಾಳ್ವೆ ಪುತ್ರರಳಿವಿಂದ ಖೇದದು ಪುರವ ನಿಲ್ತಾಳ್ವೆ ಏನೇ ವಾಮದೇವ ಬಂದವನೊಳಿಂದೆಂದ ಮೇದಿನಿ ಪತಿಯಿತ ಯೋಚಿಸಿದ ಯಾಕೀತೆ ರಮನ ವ್ಯಾಕುಲ ನೃಪವರ ಈಗ ನನ್ನದೊಳಗೋರುವನು ಶೋಕಿತ ಕಾರಣ ಸೂಚಿಸಿದರೆ ಪದ ನಾಗಾಡುವ ಜನಗರುಗದರು ಸುರವಿಗಿಳಸಿ ಮುನಿವರನ ಕೆಳಗಿ ತನಯರು ಮಾಡಿದರು ಸಂಗರದೊಳಗೆಯೇ ದೊರಕಿತು ಅಪಜಯ ವಿರದಿ ಮೋದಿನ ಪರಿ ಅರಿಯದೆ ಕರಗುವೆ ಮನದೊಳಗೆ ಮುನಿವರ ಕೇಳಯ್ಯ ಭೂಪ ಕೇಳಯ್ಯ ಅಯ್ಯ
ಕೇಳಯ್ಯ ಭೂಪ ನೀ ಮುನಿಪಾದ ಕೆರಗಿ ಪಾಲಿಪ ಮರಿದ ಬರಾದವ ಕಡೆಗೆ ಪಾಲಿಪ ಮರಿದ ಬರಾಧಪ ಕಡೆಗೆ ಕೇಳಯ್ಯ ಭೂಪ ವಂದಿಸುತ್ತ ಅಸುದೀಶನಿಗೆ ಬಡ ಋಷಿಗೆ ವಂದಿಸುತ್ತ ಅಸುದೀರು ಫಲವೇನು ಛಲವ ಮರೆಯುತ್ತ ಪಶುವು ದೊರಕಲಿಲ್ಲ ಸುತರು ಸತ್ತಿಗರು ವ್ಯಸನ ಕಳೆಯಲಿಂದು ಬಗೆಯ ನೀನು ಸುರು ವಸುಧೀಶನ ಹೇ ಛಲದೀಶ ನಿನಗಿರೇ ತಿಳುಗುವೆ ಪಾಯ ಒಲಿಸಿ ತಪ್ಪದೆ ಈಲಗಳ ನಿನುದ ಧ್ಯೇಯ ಕೊಡುತ್ತವೆ ಮೌನಿಯ ಗೆಲು ಎಂದಾತನಿಗೆ ತಿಳುಗಿ ಮೃಢನ ಮಂತ್ರ ಬೆರಳಿದ ಕಡೆಗೆ ಕೇಳಯ್ಯ ಬಂದು ಕೌಶಿಕ ಸುಸ್ಥಳದಿದ್ದರಿಂದ ತಮದಿಂಗಾತ್ಮ ಶುದ್ಧದಿ ಚಂದ್ರಶೇಖರ ತಾಡ ಪರಸೆನುತ ಧ್ಯಾನಿಸುತ್ತ ಮಗನೇ ಮೆಚ್ಚಿದೆ ಬಿಷ್ಟವ ಕೇಳು ಮಗನೇ ಪರಿಕಿಸುತ್ತ ಭೀತಿಯೋ ಪರಿಕಿಸುತ್ತ ಭೀತಿಯೋ ಮುಕ್ತಿ ಪಾಲಿಪುದೆನಲು ನನಗೇನು ಬೇಡ ನನಗೆ ಮುಕ್ತಿಯನ್ನು ಪಾಲಿಸುತ್ತದೆ ನನಗೆ ಮುಕ್ತಿಯನ್ನು ಪಾಲಿಸು ನನಗೆ ಬೇಡ ಹರನಿಂದ ಬಿಡು ಭಯವ ದೇಯವರುಗೆ ನಲೊರೆದ ಹರನಿಂದ ಬಿಡು ಭಯವ ಧ್ಯೇಯವರುಗು ಎನಲೊರೆದ ಭರಿತ ತನು ಶಕ್ತಿಯು ಕೊಡು ಭರಿತ ತನು ಶಕ್ತಿಯು ಕೊಡು ಎನ್ನಲವಾಗಿರುವುದು ಅರಿತೆ ಮನದಿರ ವರಸನೇ ಅರಿತೆ ಮನದಿರ ವರಸನೇ ದುರಕಾಂಕ್ಷಿಣಿ ನಗಿರಲಿಕ್ಕಿದಕು ಪಾಶುಪತ ಶರ ದುರಕಾಂಕ್ಷಿಣಿ ನಗಿರಲಿಕ್ಕಿದಕು ಪಾಶುಪತ ಶರ ಇವನಿರುವ ಮಂತ್ರಾಸ್ತ್ರಗಳು ಮಾಡಿರುವುದಕ್ಕೆ ನಿನಗೆ ದೊರೆತುವನು ಶುದ್ಧದು ಪೂಜಿಸುತ್ತದೆ ಇರುವುದು ಹರನು ಅಂತರ್ಧಾರ ಆಗಲು ಓ ಮುನಿಯ ಜರಣಾಗುತ್ತಲೇ ತರುವ ನಪ್ಪಿ ಬೀರಿ ಬೀರುತ್ತ ಮರು ಉತ್ತರವ ಕೊಡದೆ ಗರ್ವದಿಂದಿರೇ ನಾಶ ವಿರಚಿಸುವೆ ನಾಶ ಮನಿಹಾಸ ಗಿರಿದು ಮರದುಳಿಗೆ
ನಾ ಸುಮ್ಮನೆ ಕೆಣಕಿ ಸರ್ವವನೋ ನಿರ್ಮೂಲಗೈದೆ ಮಂತ್ರಾಸ್ತ್ರಗಳೆಲ್ಲವ ದುರ್ಮಾರ್ಗದಿಂದ ವರ್ತಿಸುತ್ತ ಈ ರೀತಿಯುಂಟೆ ಬ್ರಹ್ಮದಂಡದ ಶಕ್ತಿಯೇ ಈ ವಾಮದೇವನು ಪೇಳ್ದ ಬಿಡು ನಿನ್ನ ಕೇದವ ಬಿಡು ನಿನ್ನ ಕೇದವ ಆ ಮುನಿಗರಗಿ ರಕ್ಷಿಸುವ ಈ ಮನ ಬುಡಬಳಿ ಬ್ರಹ್ಮಶಕ್ತಿಯಾದ ನೀ ಮಗ ಬ್ರಾಹ್ಮಣನಾಗಿ ವಾಮದೇವನು ಬಿಡ್ದ ಬಿಡು ನಿನ್ನ ಕೇದವ ಆ ಮುನಿಗರಗಿ ರಕ್ಷಿಸುವ ರಕ್ಷಿಸುವ ನೀನಗೆ ಆದಿ ಗುರುದೈವ ನೀನಗೆ ಮುಂದಿ ಛಲವೋ ಸಾಧಿಸುತ್ತ ಮುಂದಿ ಛಲವ ಸಾಧಿಸುತ್ತ ಬ್ರಹ್ಮ ರುಚಿಯಾಗದೈತರೆ ನಿನ್ನೋದು ಮೇದಿನೀಪತಿ ಬ್ರಹ್ಮ ರುಚಿಯಾಗದೆ ಐತರೆ ನಿನ್ನೋದು ಮೇದಿನೀಪತಿ ಸಕಲವೋ ತೊರೆದು ಸತಿಯೊಡನೆ ಬಂದು ತರದ ದೆಸೆಯುಳು ಮುದದಿಂದ ತಪದೋಳಿರೆ ಮೇದಿನೀಪತಿ ಉತ್ತರದ ದೆಸೆಗಳು ಮೋದದಿಂದ ಪೊದೊಳಿರಲು ಗುರುದೈವ ನೀನಗೆ ಗುರುವರ